ಮಂಗಳೂರಿನ ಬುಕ್ಕಪಟ್ಟಣ ಬಳಿಯ ಮಠದ ಕಣಿ ಬಳಿ ಗುಜರಿ ಅಂಗಡಿಯೊಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿದಂತಹ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ. ಇಮ್ರಾನ್ ಮಠದ ಕಣಿ ಎಂಬವರಿಗೆ ಸೇರಿದ ಗುಜರಿ ಅಂಗಡಿಗೆ ಇಂದು ಮಧ್ಯಾಹ್ನ ಆಕಸ್ಮಿಕ ಬೆಂಕಿ ಅನಾಹುತ ಸಂಭವಿಸಿದೆ. ಈ ವೇಳೆ ಅಂಗಡಿಯಲ್ಲಿ ಯಾರೂ ಇರಲಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಬೆಂಕಿಯ ಕೆನ್ನಾಲಗೆ ಪಸರಿಸ್ತಾ ಇದ್ದಂತೆಯೇ ಸ್ಥಳೀಯರು ನೀರನ್ನು ಸಿಂಪಡಿಸಿ ಬೆಂಕಿಯನ್ನು ನಂದಿಸಲು ಯತ್ನಿಸಿದರು. ಜೊತೆಗೆ ಅಗ್ನಿಶಾಮಕ ದಳದ ಅಧಿಕಾರಿ ರಾಜ ಅವರ ತಂಡವು ತಕ್ಷಣ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಬೆಂಕಿಯನ್ನು ನಂದಿಸಿದೆ. ಸ್ಥಳಕ್ಕೆ ಕಾರ್ಪೊರೇಟರ್ ಜಗದೀಶ್ ಶೆಟ್ಟಿ ಭೇಟಿಯನ್ನು ನೀಡಿದ್ದಾರೆ. ಸದ್ಯ ಬೆಂಕಿ ಸಂಪೂರ್ಣ ನಂದಿಸಲಾಗಿದೆ. ಅಪಾರ ನಷ್ಟ ಸಂಭವಿಸಿದೆ. ಇಲ್ಲಿ ಮಠದ ಕಣಿಯಲ್ಲಿರುವಂತಹ ಏನೊಂದು ಗುಜರಿ ಅಂಗಡಿಯಲ್ಲಿ ಏನೋ ಹಿಂದುಗಡೆ ಹಾಕಿದಂತಹ ಏನು ಗುಜರಿ ಸಾಮಾನುಗಳಿತ್ತು. ಅಲ್ಲಿ ಸ್ವಲ್ಪ ಮಟ್ಟಿನ ಏನೋ ಒಂದು ಆಕಸ್ಮಿಕವಾಗಿ ಸ್ವಲ್ಪ ಬೆಂಕಿ ಬಂತು. ಇಲ್ಲಿ ನಮ್ಮ ಫೈರ್ ಸರ್ವಿಸ್ನವರು ಬಂದರು, ನಮ್ಮ ಅಗ್ನಿಶಾಮಕ ದಳದವರು ಬಂದು ಒಂದು ಸಮಯಕ್ಕೆ ಸರಿಯಾಗಿ ಬಂದು ಬೆಂಕಿಯನ್ನು ನಂದಿಸಿದರು. ಅದಕ್ಕಿಂತ ಮೊದಲು ನಮ್ಮ ನಾಗರಿಕರೆಲ್ಲ ಸೇರಿ ಎಲ್ಲ ಪರಿಸರದಲ್ಲಿ ಸೇರಿ ಸಾಧಾರಣ ಮಟ್ಟಿಗೆ ಇಲ್ಲಿ ಸಹಾಯವನ್ನು ಕೂಡ ಮಾಡಿದರು. ಏನು ಅಂತಹ ಅನಾಹುತ ನಷ್ಟಗಳು ಏನೂ ಇಲ್ಲ. ಏನೋ ಒಂದು ದೊಡ್ಡ ಅನಾಹುತ ಆಗೋದು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೂ ಕೂಡ ಸಮಯಕ್ಕೆ ಸರಿಯಾಗಿ ಅಗ್ನಿಶಾಮಕ ದಳದ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಬಂದು ಇದನ್ನೆಲ್ಲ ನಂದಿಸಿದ್ದಾರೆ. ನಾಗರಿಕರು ಕೂಡ ಸ್ಪಂದಿಸಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.